ಮಂಗಳೂರಿನ ಹಂಪನಕಟ್ಟೆಯಲ್ಲಿರುವ ಮಂಗಳೂರು ವಿವಿ ಕಾಲೇಜಿನಲ್ಲಿ ಮಾಜಿ ಶಾಸಕ ಬಿವಿ ಕಕ್ಕಿಲ್ಲಾಯ ಪ್ರತಿಷ್ಠಾನ ಏರ್ಪಡಿಸಿದ್ದ ದಿಲ್ಲಿ ವಿಶ್ವವಿದ್ಯಾನಿಲಯದ ಪ್ರಶಾಂತ ಪ್ರಾಧ್ಯಾಪಕ ಡಾ ಶಂಸುಲ್ ಇಸ್ಲಾಂ ವಿರುದ್ಧ ಎಬಿವಿಪಿ ಕಾರ್ಯಕರ್ತರು ಗೋ ಬ್ಯಾಕ್ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು. ಕಕ್ಕಿಲ್ಲಾಯ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಶ್ರೀನಿವಾಸ್ ಕಕ್ಕಿಲ್ಲಾಯ ಅವರು ಪ್ರತಿಭಟನೆ ಬಗ್ಗೆ ಪ್ರತಿಕ್ರಿಯಿಸಿ, ಡಾ ಶಂಸುಲ್ ಇಸ್ಲಾಂ ಅವರು ರಾಜ್ಯಶಾಸ್ತ್ರದ ನಿವೃತ್ತ ಸಹ ಪ್ರಾಧ್ಯಾಪಕ, ಸಂಶೋಧಕ, ಲೇಖಕ ಹಾಗೂ ಜನಕರ ಸಂಘಟಕರೂ ಆಗಿದ್ದು, ದೇಶದ ಸ್ವಾತಂತ್ರ್ಯ ಚಳವಳಿಯ ಬಗ್ಗೆ ಆಳವಾದ ಅಧ್ಯಯನ ನಡೆಸಿ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರನ್ನ ಉಪನ್ಯಾಸ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ ಅಂತ ತಿಳಿಸಿದರು. ಡಾ ಶಂಸುಲ್ ಇಸ್ಲಾಂ ಮಾತನಾಡಿ, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ನೂರಾರು ಮಂದಿ ಹುತಾತ್ಮರಾಗಿದ್ದಾರೆ. ಪ್ರತಿಭಟನೆ ನಡೆಸುವವರು ಭಾರತ ಮಾತೆಯ ಹೆಸರಲ್ಲಿ ಈ ಸ್ವಾತಂತ್ರ್ಯ ಹುತಾತ್ಮರ ಬಲಿದಾನವನ್ನ ಹೇಗಳೆಯುತ್ತಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರ ಬಲಿದಾನದಿಂದಾಗಿ ಭಾರತ ಮಾತೆ ಉಳಿದಿದ್ದಾಳೆ ಎನ್ನುವುದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿದರು. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಪ್ರತಿಕ್ರಿಯಿಸಿ, ಬಿವಿ ಕಕ್ಕಿಲ್ಲಾಯ ಸಂಸ್ಮರಣಾ ಕಾರ್ಯಕ್ರಮದ ಬಗ್ಗೆ ನಮ್ಮ ವಿರೋಧವಿಲ್ಲ. ಶಂಸುಲ್ ಇಸ್ಲಾಂ ವಿರುದ್ಧ ನಮ್ಮ ಆಕ್ಷೇಪವಿದೆ. ಅವರು ವಿವಾದಿತ ವ್ಯಕ್ತಿ. ಅವರು ಸಾವರ್ಕರ್ ವಿರುದ್ಧ ಧ್ವನಿ ಎತ್ತಿದವರು. ಅಂತಹವರು ಈ ಕಾಲೇಜಿಗೆ ಬರಬಾರದಿತ್ತು ಅಂತ ಹೇಳಿದರು. ಎಬಿವಿಪಿ ಕಾರ್ಯಕರ್ತರ ಪ್ರತಿಭಟನೆಯ ನಡುವೆ ಪೊಲೀಸ್ ಭದ್ರತೆಯಲ್ಲಿ ಬಿವಿ ಕಕ್ಕಿಲ್ಲಾಯ ಪ್ರೇರಿತ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. 1857 ಮಾರ್ಟೈರ್ ಜಿಂದಾಬಾದ್ 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 1857 ಮಾರ್ಟೈರ್ ಜಿಂದಾಬಾದ್ 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 ಚೇತನೆಗಳಿಗೆ ಜಯವಾಗಲಿ. ಸ್ವಾತಂತ್ರ್ಯ ಹೋರಾಟದ ವೀರ ಧೀರ ಚೇತನೆಗಳಿಗೆ ಸಮರ ಧೀರ ಚೇತನೆಗಳಿಗೆ ಸ್ವಾತಂತ್ರ್ಯ ಹೋರಾಟದ ಕ್ರಾಂತಿಕಾರಿ ಪರಂಪರೆಗೆ ಜಯವಾಗಲಿ. इनकलाब जिंदाबाद 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 इनकलाब जिंदाबाद 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 इनकलाब जिंदाबाद 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 इनकलाब जिंदाबाद 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 ಶಕ್ತಿ ಗುಡುಗಿದರೆ ಭಾರತ್ ಮಾತಾ ಕೆ ಭಾರತ್ ಮಾತಾ ಕೆ ವಿದ್ಯಾರ್ಥಿ ಶಕ್ತಿ ಗುಡುಗಿದರೆ ವಿದ್ಯಾರ್ಥಿ ಶಕ್ತಿ ಗುಡುಗಿದರೆ ದೇಶಕ್ಕಾಗಿ ಬಾಳದ ಬದುಕು ಬದುಕೆ ಅಲ್ಲ ನರಕವದು ವಂದೇ बोलो भारत माता के गो बैक बोलो भारत माता के ಸಾವಿರದ 857ರ ಸ್ವಾತಂತ್ರ್ಯ ಸಂಗ್ರಾಮದ ಕುರಿತು ಒಂದು ಶೀರ್ಷಿಕೆಯನ್ನು ಇಟ್ಟು ಕಾರ್ಯಕ್ರಮ ಮಾಡ್ತಿದ್ದಾರೆ. ಇದೊಂದು ಸ್ಫೂರ್ತಿದಾಯಕ ಕಾರ್ಯಕ್ರಮವೇ. ನಮಗೆ ಕಾರ್ಯಕ್ರಮದ ವಿರುದ್ಧ ಯಾವುದೇ ಹೋರಾಟವನ್ನು ನಾನಿಲ್ಲಿ ನಡೆಸುತ್ತಿಲ್ಲ. ಬಂದ ವ್ಯಕ್ತಿ ಮಾತ್ರ ನಮಗೆ ಅವರು ಬರಬೇಕಾಗಿರಲಿಲ್ಲ. ಯಾಕೆಂದರೆ ಹಲವಾರು ವಿವಾದಾತ್ಮಕ ಹೇಳಿಕೆಗಳಿಗೆ ಅವರು ಹೆಸರುವಾಸಿಯಾಗಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರಾದ ವೀರ ಸಾವರ್ಕರ್ ಅವರ ವಿರುದ್ಧವೂ ಕೂಡ ಧ್ವನಿಯನ್ನು ಎತ್ತಿದವರವರು. ಮತ್ತು ಇನ್ನೂ ಹಲವು ವಿವಾದಾತ್ಮಕ ಹೇಳಿಕೆಗಳಿಗೆ ಒಳಗಾದವರು. ಭಾರತದ ಸಾರ್ವಭೌಮತೆಗೆ ಧಕ್ಕೆ ತರುವಂಥ ವಿಚಾರಗಳನ್ನು ಹೊಂದಿರುವ ಇವರು ಬುದ್ಧಿಜೀವಿ ಇಂಥ ಕಾಲೇಜಿಗೆ ಬರೋದು ಬೇಡ. ನಮಗೆ ಇಂಥ ಒಂದು ವ್ಯಕ್ತಿ ಬಂದು ಇಲ್ಲಿ ಸ್ಪೀಚ್ ಮಾಡುವ ಅಗತ್ಯ ಇಲ್ಲ. ಬಿವಿ ಕಕ್ಕಿಲ್ಲಾ ಪ್ರಕಾಶನ ಅಂತ ಒಂದು ಸಂಸ್ಥೆ ಯೂನಿವರ್ಸಿಟಿಯಲ್ಲಿ ಇದಕ್ಕಿಂತ ಮುಂಚೆ ಕೂಡ ಕಾರ್ಯಕ್ರಮ ಮಾಡಿದೆ. ಒಂದು 2014ರಲ್ಲಿ ಮತ್ತು 2019ರಲ್ಲಿ ಅವರಿಗೆ ಕೊಟ್ಟಿರುವಂಥ ಒಂದು ವಿಷಯ ಇರ್ತದೆ. ಉದಾಹರಣೆಗೆ 2019ರಲ್ಲಿ ನಡೆದಂಥ ಒಂದು ಇದೇ ರೀತಿ ಲೆಕ್ಚರ್ ಡೆಲಿವರಿ ಇತ್ತು. ಅದು ಎಕನಾಮಿಕ್ಸ್ ಡಿಪಾರ್ಟ್ಮೆಂಟಿಂದ ಆದಂಥದ್ದು. ಅರ್ಥಶಾಸ್ತ್ರದ ಬಗ್ಗೆ ಅವರಿಗೆ ಮಾತಾಡಲಿಕ್ಕಿರುವಂಥದ್ದು. ಆದರೆ ಇಲ್ಲಿ ಬಂದು ಮಾತಾಡಿದ್ದು ಶಬರಿಮಲ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದ ಬಗ್ಗೆ, ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿಯ ಬಗ್ಗೆ ಅತಿ ತುಚ್ಛವಾಗಿ ಮಾತಾಡಿರುವಂಥದ್ದು. ಹಿಂದೂ ಧರ್ಮ ಇಲ್ಲಾಜಿಕಲ್ ಅಂತ. ಇದಕ್ಕಿಂತ ಮುಂಚೆಯೂ ಕೂಡ ಅನೇಕ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಆಗಿದೆ. ಅದಕ್ಕೆಲ್ಲ ಎಲ್ಲಿವರೆಗೆ ಅಂದರೆ ನಮ್ಮ ದೇಶದ ಪ್ರಧಾನಿಗೂ ಕೂಡ ಸ್ಕೌಂಡ್ರಲ್ ಅಂತ ಹೇಳಿದ್ದಾರೆ. 1857 ಸಂಗ್ರಾಮದ ಬಗ್ಗೆ ಇದಕ್ಕಿಂತ ಮುಂಚೆ ಕೂಡ ಅವರ ಬುಕ್ ಡಿಸ್ಕಷನನ್ನು ನಾನು ನೋಡಿದ್ದೇನೆ. ಆದರೆ ಆತನ ಬುಕ್ ಡಿಸ್ಕಷನ್ ಒಂದು ಇಲ್ಲಾಜಿಕಲ್ ಆಗಿದೆ. ಇತಿಹಾಸ ಏನಿದೆಯೋ ಅದನ್ನು ಒಟ್ಟಾರೆಯಾಗಿ ತಿರುಚಿ ಹೇಳಿದ್ದಾನೆ.
ಅವನ ಪುಟದ ಮೊದಲಿನಿಂದಲೇ ನಮಗೆ ಕಾಣಲಿಕ್ಕೆ ಸಿಗುವಂಥದ್ದು ಅವರು ಭಾರತದ ಜಾತಿ ಪದ್ಧತಿ ತರ್ತಾನೆ. ಅಷ್ಟು ಮಾತ್ರ ಅಲ್ಲದೆ ಇಡೀ 1857 ರಿವೋಲ್ಟನ್ನು ಒಂದು ಪ್ಯಾನ್ ಇಸ್ಲಾಮಿಕ್ ಮೂವ್ಮೆಂಟ್ ಅಂತ ಅವನು ತೋರಿಸ್ತಿದ್ದಾನೆ. ಎಲ್ಲಿವರೆಗೆ ಅಂದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು, ಅವರು ಮುಸಲ್ಮಾನರ ಮಾತನ್ನು ಕೇಳಿ ಅವರು ಬಂದಿರುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಆ ಪುಸ್ತಕದಲ್ಲಿ ಇನ್ನೂ ಅನೇಕ ಸಾಲುಗಳಿವೆ. ಏನಂದರೆ ಮೊಹಮ್ಮದ್ ಬಿನ್ ಕಾಸಿಮ್ನಿಂದ ಹಿಡಿದು ಬಹದ್ದೂರ್ ಶಾ ಜಫರ್ವರೆಗೆ ಅವರು ಇಲ್ಲಿ ಭಾರತವನ್ನು ಉದ್ಧಾರ ಮಾಡಲಿಕ್ಕೆ ಬಂದಿರುವಂಥದ್ದು, ಜಾತಿ ಪದ್ಧತಿಯನ್ನು ತುಂಡು ಮಾಡಲಿಕ್ಕೆ ಬಂದಿರುವಂಥದ್ದು. ಅದು ಅಲ್ವೇ ಅಲ್ಲ, ಶುದ್ಧ ಸುಳ್ಳು ಇತಿಹಾಸ ಅನೇಕ ಪುಸ್ತಕಗಳಿವೆ, ಈಗಲೂ ಅವನಿಗೆ ನೋಡ್ಬೋದು. ಆದರೆ ಈ ರೀತಿ ಬ್ರೈನ್ ವಾಶ್ ಮಾಡೋದು, ಭಾರತದ ಇತಿಹಾಸವನ್ನು ತಿರುಚಿ ಹಾಕೋದು ಮತ್ತು ವಿದ್ಯಾರ್ಥಿಗಳಿಗೆ ಸುಳ್ಳು ಇತಿಹಾಸ ಕಳಿಸೋದು ತಪ್ಪು. ಇಂಥ ವ್ಯಕ್ತಿಗಳು ಬರಬೇಕಾ, ಅವಶ್ಯಕತೆ ಇದೆಯಾ ಅಂತ, ಅದಕ್ಕಾಗಿ ಬರಬಾರ್ದಂತ ಹೇಳಿ ಉದ್ದೇಶದಿಂದ ಈ ಪ್ರೊಟೆಸ್ಟ್ ಮಾಡ್ತಿರುವಂಥದ್ದು. You know, paying homage to these martyrs is respecting Bharat Mata also. But if you are saying that Bharat Mata ki jai and do not bother about when we are talking of these martyrs, that is very shameful. मैं ये बताना चाहता हूँ कि आरएसएस का जो राष्ट्र विरोधी और इंसानियत ह्यूमैनिटी विरोधी जो डॉक्यूमेंट्स है, मेरे पास जो कलेक्शन है उसको अगर ये लोग पढ़ेंगे तो ये शर्म से डूब मरेंगे. 14th August 1947, one day before the independence of India, organizer, the RSS organ, English organ, produced an editorial. Those who have come to power through kick of fate may give in the hands of Hindu tricolor. It will never be respected by Hindus. It has three colors are bad omen. These people talk of Bharat Mata. The two nation theory, the first time was given by Savarkar. Savarkar 1937 Ahmedabad session. First time he is presiding Hindu Mahasabha session. There are two antagonistic nations in India, Hindu and Muslims, which they want Indian constitution. Manu Smriti is against Hindu women. Manu Smriti is Hindu Shudras, Hindu Dalits. You want Indian constitution to be replaced by Manu Smriti. Tell us, Manu Smriti is about whom? Is against whom? Those who say that Tiranga Jhanda is bad omen, they are RSS. What is ABVP? ABVP is the appendage of RSS, right? When it says that tricolor is bad omen, I can show you the document. Please take my book, Know the RSS.